ಹೆಣ್ಮಕ್ಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ಕೆ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಣು ಮಕ್ಕಳ ಕಂಡಂಗ್ ಕಾಂತಿಲ್ಲ ಇವ್ರಿಗೆ ಕೊಂಡಿಗೆ ಅಂತ ಇದು ಬತ್ತ ಹೋಯ್ತಾ ಇದು ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡವಾ ನೀವ್ ಮಾಡಬೇಡ ನಾವ್ ನೀರಿಗೆ 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಎತ್ತಿ ಹೇಳ್ತಿದ್ದಾಳೆ ಈಗ ನಾವು 11 ಗಂಟೆ ಮೇಲೆ ಮಲ್ಕಂತ 11 ಗಂಟೆಯರು ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತಾ ಶುಕ್ರವಾರ ಎಲ್ಲ ಗುರುವಾರ ಗುರುವಾರ ಸಾಯಂಕಾಲ ಅವ್ರು ಈಗ 100 ರೂಪಾಯಿ ಕೊರೋನಾ ಟೈಮ್ ಅಲ್ಲಿ ಯಾವ ತರ ಕೊರೋನಾ ಟೈಮಲ್ಲಿ ರಿನ್ಯೂವಲ್ ಮಾಡಿದ್ದೆಲ್ಲ ಇದು ಎಂತ ಇಲ್ಲಿ ಹೇಳ್ತಾರೆ ಅಬ್ಬಿಗಿನ ಮಗಳಿಗೆ ವರ್ಷ ಹೆಚ್ಚಾಯ್ತಂದ ಈ ನಮ್ಮ ಕುಂದಾಪುರದಲ್ಲಿ ಒಂದು ಗಾದಿ ಇತ್ತು ಅಂದ್ರೆ 500 ಅಡ್ಜಸ್ಟ್ ಮಾಡ್ಕೊ ಎಂತ ಇಲ್ಲ ಮಿಷನ್ ಇತ್ತ ನಮ್ದು 500 ಅಡ್ಜಸ್ಟ್ ಮಾಡೋಕೆ ಅಥವಾ 200 ಅಡ್ಜಸ್ಟ್ ಮಾಡ್ಕೊ ಕಡೆಗೆ ಇಲ್ಲ ನಾನು 10 ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದ ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಭಯ ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ದಿನ ಈ ಗಾಯವನ್ನ ಕೆರಿತಾ ಅದಕ್ಕೇನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರಂತ ಹುಳಿ ನೋಡಿ ಸೌಜನ್ಯ ಹಾಗಾಗಿ ಮಾತನಾಡು ಮಂಜುನಾಥ ಮಾತಾಡದಿದ್ದರೆ ನಾ ತಾಳಲ ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ವಾ ಅದು ಯಾವಾಗ ತೊಟ್ಟುದು ಕೇಮ್ ನಮ್ಗೊಂದು 6-3 ತಿಂಗಳೊಳಗೆ ದೇವ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ದು ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರು ಸಾಕು ಇನ್ನೆಂತ ಹೇಳುದಿಲ್ಲ ನಾವು ಅಷ್ಟೇ ನೀವು ಅದು ಡಿಲೀಟ್ ಮಾಡ್ಲಿಕ್ಕೆ ಹೇಳವನ ಹತ್ರ ಇಲ್ಲಾಂದ್ರೆ ನಾನು ಈಗಲ್ಲ ಒಂದು ಹೆಣ್ಮಕ್ಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ಕೆ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಣು ಮಕ್ಕಳ ಕಂಡಂಗ್ ಕಾಂತಿಲ್ಲ ಇವ್ರಿಗೆ ಕೊಂಡಿಗೆ ಅಂತ ಇದು ಬತ್ತ ಹೋಯ್ತಾ ಇದು ಇವರಿಗೆ ನಾವ್ ಕಣ್ಣು ಹೆಣ್ಮಕ್ಳ ತರ ಕಾಣುದಿಲ್ಲ ಹೇಳಿರೋ ಡಾಕ್ಯುಮೆಂಟ್ ತೋರಿಸ್ಲಿ ಅಷ್ಟೇ ಅಲ್ಲ ಅವರಿಗೆ ಇದ್ ಮಾಡಿರಮ್ರು ಅಂದ್ರೆ ಬೇಡ ನೀವು ಅದನ್ನ ಡಿಲೀಟ್ ಮಾಡಿಸಿ ಅವ್ರ ಅಕ್ಕ ಇವ್ರ ರಾಘು ಶೆಟ್ಟಿ ಅಕ್ಕ ಈಗ ನಾನು ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡ್ಬೇಕಾ ಯಾರು ಡಿಲೀಟ್ ಮಾಡ್ಬೇಕಾ ನಾನು ಅಲ್ಲ ವಿಡಿಯೋ ಅಂದ್ರೆ ಅವ್ರು ಹೇಳುದು ಅವ್ರಿಗೆ ಮೊನ್ನೆ ಮಾಡಿದ್ರಲ್ಲ ರಾಘು ಶೆಟ್ರು ಮಾಡಿ ಹಾಕಿದ್ರಲ್ಲ ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡವಾ ನೀವ್ ಮಾಡಬೇಡ ನಾವ್ ನೀರಿಗೆ 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಎತ್ತಿ ಹೇಳ್ತಿದ್ದಾಳೆ ಈಗ ನಾವು 11 ಗಂಟೆ ಮೇಲೆ ಮಲ್ಕಂತ 11 ಗಂಟೆಯರು ಮಲ್ಕಂತ ಅಂದ್ರೆ ಇಲ್ಲ ನೀವು 12 ಗಂಟೆಯರು ಬಂದ್ ಯವ್ಸಿ ನೀ ಹೇಳುತ್ತೆ ಅಥವಾ ಇಲ್ಲಿ ನಿದ್ದೆ ಬಿಡತ್ತೆ ಅವಳಿಗೆ ಅವ್ರು ಬರೋರಲ್ಲ ನಂಗೀಗ 2 ನಿದ್ರಿ ಆತಿತ್ತೆ ಸುಳ್ಳಲ್ಲ 8 ಗಂಟೆ ಮೊನ್ನೆ ನನ್ನ ಮಗನ ಹತ್ರ ಹಾಲಿಲ್ಲ ತಂದು ಕೊಡಕ್ ಹೇಳಿದಾಳೆ ಇವಳು ನಿದ್ರಿ ಅವ್ರು ಒಂದು ಬಾಗಲ್ ತೊಟ್ಟಿ ಹಾಲು ಕೊಟ್ಟಿಗೆ ಅದಕ್ಕೆ ಕೊನೆಯದಾಗಿ ಅವ್ರಿಗೆ ಒಂದು ಉಳಿತಾಯ ಅಂದ್ರೆ ಉಳಿದ ಸದಸ್ಯರಿ ಇವ್ರು ಕೊಟ್ಟದೆಯೇ ನಮ್ ಉಳಿತಾಯ ಸಿಕ್ಕಲ್ಲ ಅನ್ನುವ ಅಭಿಪ್ರಾಯ ಅವರ ಒಂದು ಕೆಟ್ಟ ಇದು ನಮ್ ಬಪ್ಪಕಾಗ ಮತ್ತೆ ನಮ್ಗೆ ಸ್ವಲ್ಪ ಇನ್ನಾದ್ರೂ ಸ್ವಲ್ಪ BP ಶುಗರ್ ಎಲ್ಲ ಕಡಿಮೆಯಾಗಿ ಸ್ವಲ್ಪ ಈಗ ಎಲ್ಲ ಎಂತ ಅತ್ತ ನಮ್ಗೆ ಗೊತ್ತಿಲ್ಲ ಈಗ ಹೊಟ್ಟೆ ಆಸ್ಪತ್ರೆಗೆ ಹಕ್ಕು ಹಣವೂ ಇಲ್ಲ ಇವರಿಗೆಲ್ಲ ಮತ್ತು ಶುಕ್ರವಾರ ಬೆಳಿಗ್ಗೆ ತಕೊಂಡು ಅದು ಪೂರ್ತಿ ಎಲ್ಲ ಬಾಚಿ ಬರ್ಗಿ ಪೂರ ನೀವು ಹೋಯ್ನಿ ಅಂದ್ ಇವ್ರಿಗೆ ಹರ್ಕೊಳ್ಸಿ ಕೊಡುದು ನಾವು ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತಾ ಶುಕ್ರವಾರ ಎಲ್ಲ ಗುರುವಾರ ಗುರುವಾರ ಸಾಯಂಕಾಲ ಅವ್ರು ಈಗ 100 ರೂಪಾಯಿ ಕಮ್ಮಿ ಇತ್ತು 2,000 ಇತ್ತಲ್ಲ 2,000ಕ್ಕೆ 100 ಕಮ್ಮಿ ಇತ್ತು ಕಡಿ ಮಕ್ಕಳಿಗೂ ಮನಿ ಕರಿಲ್ಲ ಮಕ್ಕಳ ಅಂದ್ರೆ ಈಗ 2,000 ಕಟ್ಕಾರೆ ಈಗ ಒಂದು 500 ಅಡ್ಜಸ್ಟ್ ಮಾಡ್ಕೊ ಎಂತ ಇಲ್ಲ ಮಿಷನ್ ಇತ್ತ ನಮ್ದು 500 ಅಡ್ಜಸ್ಟ್ ಮಾಡೋಕೆ ಅಥವಾ 200 ಅಡ್ಜಸ್ಟ್ ಮಾಡ್ಕೊ ಕಡೆಗೆ ಇಲ್ಲ ನಾನು 10 ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದದಿತ್ತು ನಾವು ದೊಂದು ಕಟ್ಟದಿತ್ತು ಅಂದ್ರೆ ಅಂದ್ರೆ ನಮ್ದು ನಾವು ಇದುವರೆ ಅಂದ್ರೆ ನಾವು ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದ್ಲೇ ಇಲ್ಲ ಈಗೆಲ್ಲ ನೀವು ಇದನ್ನೆಲ್ಲ ನೋಡಿ ಹೀಗೂ ನಡೀತದ ಅವನೊಳ್ದ ಹೀಗೂ ಉಂಟೆ ಅಂದ್ ರೀತಿ ಬತ್ತಲ್ಲ TV9ಗೆ ಆ ರೀತಿ ನಮ್ಗೊಂದ್ ರೀತಿ ಒಂಥರ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಈಗ ನಾವು ನಮ್ಗೆ ಯಾವ್ದು ಸತ್ಯವೋ ಯಾವ್ದು ಸುಳ್ಳು ಗೊತ್ತಾತಿಲ್ಲ ಇದೆಲ್ಲ ಈಗ ವಿಡಿಯೋ ಬಂದಾಗ ಕಳ್ಸುದು ಅದು ಆತಿಲ್ಲ ಇಲ್ಲ ಅದ ಕಾರಣ ನೀವು ಇಲ್ಲ ಹತ್ರದಲ್ಲಿ ಹೆಚ್ಚಿನ ಒಂದು ಇದನ್ನ ಕಾರ್ಯಕ್ರಮಗಳನ್ನ ಮಾಡಿ ಅವ್ರು ಯಾರು ಒಂದು ಮೇನ್ ಇದ್ದವ್ರಿಗೆ ಒಂದು ಕಾಲ್ ಮಾಡಿಯೋ ನೀವೇ ಒಂದು ಕಾರ್ಯಕ್ರಮ ಕೊಡ್ಸಿಯೋ ಆತರ ಇಲ್ಲಿ ಯಾರು ನಂಬುದೇ ಇಲ್ಲ ನಾನೊಬ್ಬಳು ನಿಲ್ಸಿದೆ ಅಂದ್ರೆ ನಾನು ಅದಕ್ಕೂ ಕೆಲವು ಅಂದ್ರೆ ಕಾರಣ ನಾನು ಒಬ್ಬಳು ನಿಲ್ಸ್ರೆ ಅವ್ರು ಹೆಚ್ಚಿನವರು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಲಬೇಕು ಹೌದು ಏನ್ ಹೇಳ್ತೀರಾ ಸೌಜನ್ಯ ಬಗ್ಗೆ ಸೌಜನ್ಯನೂ ಕೂಡ ಹಾಗೆ ಅವಳು ಒಂದು ಶಕ್ತಿ ರೂಪ ಒಂದು 16 ವರ್ಷಕ್ಕೆ ಒಂದು ನಾನೊಂದು ಇದ್ರಲ್ಲಿ ಕತೆ ಓದಿದ ರೀತಿ 16 ವರ್ಷಕ್ಕೆ ನಿನ್ನ ಮಗಳು ಹುಟ್ಟಿ ಅವಳಿಗೆ ನಿನಗ್ ಸಾವಾಗ್ತಾರೆ ಅಂತ ಹೇಳಿ ಅಂದ್ರೆ ಅವಳು ದೇವಿ ರೂಪ ಪಡಿತಾಳ ಅಂತೇಳಿ ಇದು ಆಗಲ್ಲ ಇವಳೇ ಆ ಬ್ರಾಹ್ಮಣ ಹುಡುಗಿಯನ್ನ
ಕರ್ದವ್ರು ಇವಳು ಈಗ ನನ್ನ ಹೆಸರು ಕರೆದ್ರೆ ಮಾತ್ರ ಈ ಒಂದು ಅಂಗನವಾಡಿ ಮಗು ಕೂಡ ಅದ್ರ ಹೆಸರು ಕರೆದ್ರೆ ಮಾತ್ರ ಅದು ತಿರುಗಿ ನೋಡ್ತದೆ, ಇವಳು ತಿರುಗಿ ನೋಡುವಾಗ ಇಲ್ಲ. ನೋಡಿದ್ದಾಳಂದ್ರೆ ಅವರಿಗೆ ತಿರುಗಿ ನೋಡುವ ಕಾಲ ಬಂದಿದೆ ಅಂತ ಹೇಳಿ ಇವರು ಅಂತ ಮುಂದೋದವ್ರಂತ ನಾನು ಅವಾಗ ಹೇಳ್ದೆ ಅಂತ ಎಲಿಕಿನ್ ಮುಂದುವರ ಎಲು ಅಂದ್ರೆ ಮೂಳೆ ಕೂಡ ಸಿಕ್ಕುದಿಲ್ಲ ಅಂತ ಹೇಳಿ ಒಂದು ಎಲ್ಲೆ ಅಂತ ಇರ್ತದೆ, ಎಲ್ಲೆ ಮೀರ ಮೇಲೆ ಅದು ಇಲ್ಲ. ಅವ್ರ ಡಾಕ್ಟರ್ ಕೊನೆ ಸ್ಟೇಜ್ ಮನೆ ಕರ್ಕೊಂಡೋಯ್ನಿ ಅಂತಾರಲ್ಲ ಆ ರೀತಿಯಲ್ಲಿ ಬಂದಿದ್ರು ಈಗ ಅವ್ರು. ಹೌದು ಅವಳು ಮಾಡಿಸದಂತ ಆ ಮಂಜುನಾಥ ಸ್ವಾಮಿಯು ಹಾಗೆ ಅವರು ಕೂಡ ಅಂದ್ರೆ ಈ ಅಣ್ಣಪ್ಪ ಸ್ವಾಮಿ ಎಲ್ಲಿ ಕದ್ರಿಯಿಂದ ತಂದು ಕೂರ್ಸದ್ದು ಅಂದ್ರೆ ಇಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲ ನೆಲೆ ಉಂಟು ಅಂತೇಳಿ ಅವ್ರ ತಂದು ನಿಲ್ಸದ್ದು. ಇವ್ರು ಅದೆಲ್ಲ ಹೋಯ್ತಲ್ಲ ಅಲ್ಲ ಒಳ್ಳೆ ನಡೀತದ. ನಂಗೆ ವಿಚಿತ್ರ ನಾನು ಅದ್ರನ್ನೇ ಒಂದ್ ರೀತಿ ಹೀಗೂ ನಡೀತದ ಅಂದ್ರೆ ಕೆಲವೊಂದೆಲ್ಲ ಓದುವಾಗ ನಂಗೆ ಕಣ್ಣಲ್ಲಿ ಮತ್ತೆ ಆ ತಾಯಿಗೆ ನೋಡಿ ಒಂದು ಮಗು ಅಥವಾ ಒಂದು ಗಂಡ ಸಾಯ್ಬೋದು, ಮಕ್ಕಳು ಸಾಯ್ಬೋದು, ಒಂದು 6 ತಿಂಗಳು 3 ಅಂದ್ರೆ ನೋವು ಇದ್ದೇ ಇರ್ತದೆ. ಪುತ್ರ ಶೋಕಂ ಅಥವಾ ಪುತ್ರಿ ಶೋಕಂ ನಿರಂತರಂ ಅಂತೇಳಿ. ಆದ್ರೆ ಆ ಹುಡುಗಿಗೆ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ದಿನ ಈ ಗಾಯವನ್ನ ಕೆರಿತಾ ಅದಕ್ಕೇನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರಂತಾರೆ. ನೋಡಿ ಸೌಜನ್ಯ ಹಾಗಾಗಿ ಸತ್ದು, ಅವಳು ಎದೆ ಕೊಚ್ಚಿದ್ರು, ಅಲ್ಲಿ ಕೊಚ್ಚಿದ್ರು, ಇಲ್ಲಿ ಹಗ್ಗ ಹಾಕಿ ಆ ತಾಯಿ ದಿನ ಅಂದ್ರೆ 1000 ಜನರ ಎದುರುಗಡೆ ಕೇಳಿ ನನ್ಗೆ ಒಂಥರ ಅಂದ್ರೆ ಅವಳು ಹೇಗೆ ನಾವಾದ್ರೆ ದೇವರನ್ನೇ ನಾವು ಬದುಕೋದಿಲ್ಲ. ಅವಳಿಗೆ ಅಂದ್ರೆ ಆ ಮಗಳು ಒಂದ್ ರೀತಿ ಶಕ್ತಿಯಾಗಿ ತಾಯಿಯಲ್ಲಿ ಇದ್ದಾಳೇನೋ ಅಷ್ಟು ಆ ಕಾರಣಕ್ಕಾಗಿ ಆ ತಾಯಿ ಈಗ ಜೀವಂತ ಇದ್ದಾಳೆ. ಇಲ್ಲ ಅಂದ್ರೆ ಅವಳು ಇರುವುದಿಲ್ಲ. ಅಂದ್ರೆ ದಿನ ಈಗ ಈಗ ಒಂದು ವಾರಕ್ಕಾರು ಒಂದ್ ಸಭೆ ಮಾಡ್ತಾರೆ ಇಲ್ಲಿ ಅವ್ರು. ಅಲ್ಲಿ ಅವಳು ಸುದ್ದಿ ಮಾತಾಡಿ ಅವಳನ್ನ ಹೆಂಗ್ ಕೊಲೆ ಮಾಡ್ರ, ಅವಳು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಒಂದು ಹುಡುಗಿಯನ್ನ ಒಂದು ವಸ್ತ್ರದ ಬಗ್ಗೆ ಒಳ ವಸ್ತ್ರದ ಬಗ್ಗೆ ಮಾತಾಡೋದಿರು ಒಂದ್ ರೀತಿ ಹೀನಾಯ ಸ್ಥಿತಿಯಲ್ಲೆಲ್ಲ ಮಾತಾಡುವಾಗ ಆ ತಾಯಿ ಎಷ್ಟು ಹಿಂಸೆ ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ವಾ? ಅದು ಯಾವಾಗ ತೊಟ್ಟುವುದು ಕೇಮ್ ನಮ್ಗೊಂದು 6-3 ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ದು ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರು ಸಾಕು, ಇನ್ನೆಂತ ಹೇಳೋದಿಲ್ಲ ನಾವು ಅಷ್ಟೇ. ಅದು ಉಳಿತಾಯ ಒಂದು ಸಿಕ್ಕದೆ ಇದ್ದವ್ರಿಗೆ ಅವ್ರಿಗೊಂದು ಹೆಂಗಾರು ಕೊಡಿಸುವ ಒಂದು ಯಾವ ರೀತಿ ಅಂತ ನೀವು ಹೇಳಿ ಅದನ್ನ ನಮ್ ಕೆಲವರು ಹೇಳಿರ ಅದನ್ನೆಲ್ಲ ಇದ್ರ ಮುಖಾಂತರ ಮಾಡಿಸುವಂತ ಅದು ಇದ್ರಲ್ಲೇ ಉಲ್ಟಾ ಹೊಡೋರಿದ್ರು ಅಂದ್ರೆ ಅಲ್ಲಲ್ಲಿ ಅವ್ರದ್ದೇ ರಾಜಕೀಯ ಅಂತಾರಲ್ಲ ಈಗ ಹೇಳಿರೋ ಅವ್ರ ನಿರ್ಣಯದಲ್ಲಿ ಬರ್ಸ್ಕೊಂಡ್ರಿ. ಉಳಿತಾಯಕ್ಕೆ ಒಂದು ಅರ್ಜಿ ಹಾಕಿ ನೀವು ಅಲ್ಲ ಅರ್ಜಿ ಕೊಡುವುದಿಲ್ಲ, ಬರೆಯುವುದೇ ಇಲ್ಲ ಅಂತ ಹೇಳಿದ್ರು ಅವ್ರು. ಅರ್ಜಿ ಕೊಡ್ತಾರೆ ಈಗ ಅರ್ಜಿ ಬರಿಬೇಡಿ ಅಂತ ಹೇಳಿ ಸುಪ್ರಾಜರು ಹೇಳಿದ್ರೆ ಮತ್ತೆ ಅರ್ಜಿ ಬರಿಬೇಡಿ ಅಂದ್ರೆ ನಾವು ಕಟ್ಟಿದ ದುಡ್ಡು ವಾಪಸ್ ಸಿಗ್ಬೇಕಲ್ಲ. ಅಲ್ಲ ಈಗ ಸಾಲ ಕಟ್ಟದೇ ಇದ್ರು ನಿಮ್ಗೆ ಕೊಡುವುದಿಲ್ಲ ಅಂತ ಹೇಳಿ. ಸಾಲ ಕಟ್ಟದೇ ಇದ್ರೆ ಸಾಲ ಈಗ ಸಾಲ ನಮ್ಮಿಬ್ರದ್ದು ನಮ್ಗ ಅವ್ರು ಏನು ಕೊಡೋದು ಬೇಡ, ಸಾಲ ಕೊಡೋದು ಬೇಡ. ಆ ಮೈಕ್ರೋ ಬಚತ್ತಿಗೆ ಒಂದು 69-70 ಸಾವಿರವರೆಗೆ ಕಟ್ಟಿತ್ತು ಅದು ಕೊಡೋದು ಬೇಡ. ಮತ್ತೆ ಯಾವ್ದು ಪಿಂಚಣಿ ಅಂತ ಮಾಡಿತ್ತು ಎಲ್ಲ ನಂತರ ಬುಕ್ ಎಲ್ಲ ಇತ್ತು ಅವ್ರು ಯಾವಾಗ ಮಾಡಿರೋ ಯಾವ ಡೇಟಿ ಮಾಡಿರೋ ಯಾವಾಗ ಸಿಕ್ಕುದು ಎಲ್ಲ ಬುಕ್ ಇತ್ತು. 20 ವರ್ಷದಿಂದ ಒಂದು ಚೀಟಿ ನಾನು ಹಾಳು ಮಾಡ್ಲಿಲ್ಲ, ಎಲ್ಲವೂ ನಾನೆಲ್ಲ ಕಟ್ಟಿ ಒಂದ್ ಸೈಡ್ ಅಂದ್ರೆ ನಮ್ಗದೊಂಥರ ಎಲ್ಲ ಲೆಕ್ಕ ಇದೆ ನಿಮ್ಗೆ ಎಷ್ಟು ಕಟ್ಟಿದ್ದೆಲ್ಲ ಲೆಕ್ಕ ಇದೆ. ಅದೆಲ್ಲ ಇತ್ತು, ಅದೆಲ್ಲ ರಿನ್ಯೂವಲ್ ಅದು ಅಂದ್ರೆ ನಾನು ಕಾರ್ಬನ್ ಶೀಟ್ ಇಟ್ಟು ಬರೆಯುವುದು ಎಲ್ಲ ಈ 19ರಲ್ಲಿ ಲಾಸ್ಟ್ ರಿನ್ಯೂವಲ್ ಮಾಡಿದ್ದು ಎಲ್ಲ ಇತ್ತಲ್ಲ ಎಲ್ಲ ನಾನು ಇದಂದ್ರೆ ಲೆಕ್ಕ ಮಾಡಿ ನೀವು ಕಟ್ಟಿದ ದುಡ್ಡು ಎಷ್ಟಿದೆ ಎಲ್ಲ ಟೋಟಲ್ ಲೆಕ್ಕ ಮಾಡಿ. ಉಳಿತಾಯ ಇವರದ್ದು ಅದು 17,700 ಎಷ್ಟೋ ಆಗಿದೆ. ಸಾಲಕ್ಕೆ ಅಂತ ಹೇಳ್ತಾರ ಅವ್ರು. ಈಗ ಸಾಲ ಒಬ್ರು 3 ಲಕ್ಷ ತಕೊಂಡ್ರ ಇಲ್ಲಿ ಬಡ್ಡಿ ಜಾಸ್ತಿ ಅಂತ ಆಯ್ತಾ, ಈಗ 3 ವರ್ಷಕ್ಕೆ ಸಾಲ ತಕೊಂಡವ್ರು ಈಗ 1 ವರ್ಷಕ್ಕೆ ಕಟ್ಟಿ ಮುಗಿಸ್ರ. ಆಮೇಲೆ ನಮ್ಗೆ ಬಡ್ಡಿ ಕೊಡೋದು ಕಡಿಮೆ ಆದ ಕೂಡಲೇ ನೀವು 3 ವರ್ಷಕ್ಕೆ ಸಾಲ ತಕೊಂಡಿದ್ರಿ 3 ವರ್ಷನೂ ಕಟ್ಟಿದ್ರೆ ಬಡ್ಡಿ ಹೆಚ್ಚಾಗ್ತಾ ಇತ್ತು. ಈಗ ಕಡಿಮೆ ಅವಧಿ ಕಟ್ಟುಕೋಯ್ ಕಡಿಮೆ ಬಡ್ಡಿ ಅಷ್ಟೇ, ಅದಕ್ಕೆ ನಿಮ್ ಬಡ್ಡಿ ಇಲ್ಲ ಅಂತ. ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ರಿನ್ಯೂವಲ್ ಮಾಡಿದ್ದೆಲ್ಲ ಇದು ಅಂತ ಇಲ್ಲಿ ಹೇಳ್ತಾರೆ. ಅಬ್ಬಿಗಿನ ಮಗಳಿಗೆ ವರ್ಷ ಹೆಚ್ಚಾಯ್ತಂತ ಈ ನಮ್ಮ ಕುಂದಾಪುರದಲ್ಲಿ ಒಂದು ಗಾದಿ ಇತ್ತು ಅಂದ್ರೆ 5 ವರ್ಷಕ್ಕೆ 3 ವರ್ಷಕ್ಕೆ ಇರುವ ಸಾಲವನ್ನ ಮತ್ತೆ 3 ವರ್ಷ ಮತ್ತೆ ಪುನಃ ರಿನ್ಯೂವಲ್ ಮಾಡೋದು. ನಾವು ಬಹುಶಃ ಇವರು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಂದ್ರೆ ಇಲ್ಲ ಅಂತ ಹೇಳ್ತಾರಲ್ಲ ಅದೇಂತ ಗಾದಿ ಇತ್ತು ನಂಗೆ ನೆನಪಿ ಗೊತ್ತಿಲ್ಲ. 3 ವರ್ಷಕ್ಕೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದ. ಇವ್ರ ಈ 3 ವರ್ಷಕ್ಕೆ ಇರುವ ಲೋನ್ ಅನ್ನೇ ಮತ್ತೆ 3 ವರ್ಷ 6 ವರ್ಷಕ್ಕೆ ಆಯ್ತು. ಅದೇ ಹೇಳನಲ್ಲ ಈಗ ಅಮ್ಮನಿಗಿಂತ ಕಟ್ಲಿಕ್ಕೆ ಅಂದ್ರೆ ಸ್ವಲ್ಪ ಕಂತು ಕಮ್ಮಿ ಬಂದಿತ್ತ. ಆದ್ರೆ ನಾವೊಂದು ಫಸ್ಟ್ 3 ವರ್ಷ ಎಷ್ಟು 2 ಲಕ್ಷ ಏನೋ ಬಡ್ಡಿ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿ ಮಾಡಿತ್ತ ಲೋನಿಗೆ. ಅದು ಒಂದು ಯಾವ್ದಂದ್ರೆ ಅದಕ್ಕೊಂದು ಭದ್ರತೆ ಬೇಕಂತೇಳಿ ಒಂದು 15 ಸಾವಿರ ಫಿಕ್ಸೆಡ್ ಹಾಕಿದ್. ಆ ದುಡ್ಡು ಸಿಕ್ಕಿ ಅದನ್ನ ತಕೊಂಡು ಖರ್ಚಾಗಿ ಹೊರು ಇಲ್ಲಿ ನಮ್ ಸಾಲ ತೀರಲ್ಲ ಅಂದ್ರೆ 5 ವರ್ಷ ಫಿಕ್ಸೆಡ್ ಇಟ್ಟದ್. ಅದೇ ಬಡ್ಡಿ ಅದಕ್ಕೆ ಕೇಮ್ಗೆ ಹೋತಿಲ್ಲ. ಅದು ಈಗ ಇರೋ BP ಶುಗರ್ ಕಡೆಗೆ ಇನ್ನೆಂತ ಬಂದ್ ಪಟ್ಟ ಹಾರ್ಟ್ ಫೇಲರ್ ಐತೆ ಹೇಳೋಕಿಲ್ಲ, ಒಂದು ಹಾರ್ಟ್ ಫೇಲರ್ ಐತೆ ನಾನು ಅವ್ರು ಕೊಡ್ತಿದ್ದೆ ನಾನು ಏನೋ ಒಂದು ಮಾನವೀಯತೆ ದೃಷ್ಟಿ. ಅವ್ರ ಉಳಿದವರಿಗೆಲ್ಲ ಉಳಿತಾಯ ಕೆಲವರಿಗೆ ಬಾಂಡ್ ಎಲ್ಲ ಸಿಗ್ಲಿಲ್ಲ ಮೈಕ್ರೋ ಬಜೆಟ್. ಇವ್ರು ಪಂಚಾಯತ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾನಂದ್ರೆ ಯಾರಿಗೂ ನಾನು ಕೇರ್ ಮಾಡೋಕೋತಿಲ್ಲ. ನಾನು ನ್ಯಾಯ ಇದ್ರೆ ಸರಿ, ಇದು ಅನ್ಯಾಯ ಮಾಡ್ರೆ ಯಾರನ್ನು ನಾ ಕೇರ್ ಮಾಡೋಕೋತಿಲ್ಲ ಅಂತ ನನ್ಗೆ ಇವ್ರ ಈ ನಂಗೆ ಸುಪ್ರಾಜರು ಫೋನ್ ಮಾಡ್ಬೋದು ಮಾಡ್ಲಿಲ್ಲ.
ಈಗ SP ಮಾತ್ರ ನಂಗೆ ಫೋನ್ ಮಾಡ್ಕೊ ಶೀಲಕ್ಕ ನಂಗೆ ನೀವು ನಾನು ಮೊನ್ನೆ ಹೇಳಿದೆ ಇವ್ರು ಸಾಲ ಕೊಡೋ ಒಂದು ದಿವಸ ನಾನು ಅಂಗನವಾಡಿಯಲ್ಲಿ ಅವ್ರು ಟೀಚರ್ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ, ನಾನು ಬತ್ತೆ ಅಂತ ಹೇಳಿದೆ, ಉಳಿದವ್ರ ನಂಬರ್ನೆಲ್ಲ ಅವ್ನಿಗೆ ಫೋನಿಗೆ ಮೆಸೇಜ್ ಮಾಡಿ ಕಳಿಸಿ, ನಾನು ಬರಲಿಲ್ಲ, ನಾನು ಕಡೆಗೆ ಬರಲಿಲ್ಲ. ಮೊನ್ನೆ ಶೀಲಕ್ಕ ಮಾತಾಡಿ ಅಂದರು, ಮಾತಾಡು ನನಗೆ ಮೊನ್ನೆ ಸಾಲಕ್ಕೆ ನನಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೋಗಬೇಡ ಅಂತ ಹೇಳಿದೆ, ಅದಕ್ಕೆ ನಾನು ಹೋಗಲಿಲ್ಲ, ಅವ್ರ ಸಾಲದ ದಿನ ನಾನು ಸೈನಕ್ಕೂ ಮೇಡಮ್ ಯಾರಂದ್ರೆ ನಂಗೆ ಗೊತ್ತಿಲ್ಲ, ನಾ ಬರಲಿಲ್ಲ, ನಾನು ಯಾವ ಸಾಲಕ್ಕಾರು ಅಂದ್ರೆ ನಾ ಹೇಳ್ರೆ ಮಾಡ್ತಾರೆ ಅವ್ರು ಅವ್ರು ಅಂದ್ರೆ ಅವತ್ತು ಬರಲಿಲ್ಲ. ಹೌದು, ಹಂಗೆ ನೀವು ಹಂಗೆ ಹೇಳ್ರಿ ಬೇಜಾರಾಯ್ತು, ನಿಮಗೆ ಬೇಜಾರಪ್ಪ, ನಾನು 20 ವರ್ಷದಿಂದ ನಾನು ಈ ಒಂದು 19 ಈಚೆಗೆ ನಂಗೆ ಅಷ್ಟು ಬೇಜಾರಾಗ್ತಾಯಿತ್ತು, ಒಂದು ಸೂತ್ರ ಸಿಗ್ತಾ ಇಲ್ಲ ನಾವು ಕೊಟ್ಟದ್ದು, ಇವರು ₹1 ಕಮ್ಮಿ ಯಾರ ಅಲ್ಲಿ ಟೇಬಲ್ ಮೇಲೆ ಇಡಿ ನೀವು, ಅವ್ರು ಯಾರದ್ದು ಕಮ್ಮಿ ಆಯ್ತು ನಿಮ್ಮ ಹತ್ರ ಇದ್ರೆ ಹಾಕಿ ಕೊಟ್ಟು, ಇಲ್ಲ ಅವ್ರು ಬಂದು ಹಾಕಿ ಕೊಟ್ಲಿ ಅಂತಾರಲ್ಲ, ನಮ್ಮ 3,000 4,000 ಎಲ್ಲ ಇರುವುದಿಲ್ಲ. ಈಗ ಅವ್ರದ್ದೀಗ ತೋರಿಸ್ರಲ್ಲ ಈಗ ಸ್ಟೇಟ್ಮೆಂಟ್, ನಮ್ದು ಯಾರ ಹೆಸರಲ್ಲೂ ಇಲ್ಲ, ಅಕೌಂಟ್ ಯಾರ ಹೆಸರಲ್ಲಿ ಇತ್ತಂತ ಯಾರ ಫೋನಿಗೂ ಮೆಸೇಜ್ ಬರ್ತಾ ಇಲ್ಲ. ಇವರು ಇನ್ನೊಬ್ರು ವಿನೋದ್ ಅಂತ ಅವರು ಇದು ಅಧ್ಯಕ್ಷರು, ಇವರು ಕಾರ್ಯದರ್ಶಿ, ಇನ್ನೊಬ್ರು ಇದು ಇವರಿಬ್ಬರ ಹೆಸರಿಗೂ ಅಕೌಂಟ್ ಇರಬೇಕಿತ್ತಲ್ಲ, ಈಗ ಅದು ಅವರು ತಿಂಗಳಿಗೆ ಒಂದ್ಸಲ ಸ್ಟೇಟ್ಮೆಂಟನ್ನು ಇವ್ರ ಗಂಡ ಅಲ್ಲಿ ತಗೊಂತ ಇದ್ರು, ಅದ್ರಲ್ಲೇನು ಹೆಚ್ಚುವರಿ ಅಂತ ಹೋದದೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ, ಈಗ ಅದೇ ಬ್ಯಾಂಕಲ್ಲಿ ಕೊಟ್ಟಾಗ್ತಲ್ಲ ಅದು ಹಂಗೆ ಗೊತ್ತಾಯ್ತು ಅಂತೇಳಿ ಅವ್ರು ಇದು ಮಾಡ್ತಿದ್ರು. ಎಲ್ಲಂದ್ರಲ್ಲಿ ಬರ್ತೇವೆ, ಒಬ್ರು ಬ್ಯಾಂಕಲ್ಲಿ ಇದ್ರೆ ಬ್ಯಾಂಕಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು, ನಾನು ಹೇಳಿದೆ ನನ್ನ ಅಂಗನವಾಡಿ ಹತ್ರ ಬಂದು ನಾನು ಕಂಪ್ಲೇಂಟ್ ಕೊಡ್ತೆ, ನಂಗಿಲ್ಲ ಮಕ್ಕಳ ಸೇಫ್ಟಿ ಮುಖ್ಯ, ಒಂದಿನ ಒಬ್ಬ ಸ್ವಲ್ಪ ಕೋರ್ಟಿಗೆ ಹಾಕ್ಲಿ, ಕೋರ್ಟಲ್ಲಿ ಇದು ಮಾಡ್ಲಿ, ಅದ್ರ ಸುದ್ದಿಯೇ ಇಲ್ಲ ಅವ್ರಿಗೆ, ಅದೆಂತ ಗೊತ್ತಿ. ಇನ್ನು ಹಾಗೆ ಹೇಳುದು ನಾವು, ನಾನಂದ್ರೆ ಅಂಗನವಾಡಿ ಹತ್ರ ಬರಬೇಡಿ, ಮತ್ತೆ ನೀವು ಕಂಪ್ಲೇಂಟ್ ಕೊಡಿ, ಮತ್ತೆ ಅಲ್ಲಿ ಮುಚ್ಚಲಿಕ್ಕೆ ಬರ್ದು ಕೊಡ್ಲಿ ಇನ್ನು ಹೋಗುದಿಲ್ಲ ಅಂತ, ಇಲ್ಲಾಂದ್ರೆ ಬಂದಾಗೆ 112ಗೆ ಕಾಲ್ ಮಾಡಿ, ಹೀಗೆ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ರೆ, ನಾವು ಈಗಾಗಲೇ ಕಟ್ಟಿದ್ದು ಜಾಸ್ತಿ ಆಗಿದೆ, ಎಲ್ಲ ಲೆಕ್ಕ ತೋರಿಸ್ಲಿ. ನೀವು ಕಟ್ಟಿದೆ ಇವರು ಮತ್ತು ಅವರು ಬರ್ಲಿ ಅಂತೇಳಿ ಬಂದು ಬೆಳಿಗ್ಗೆ SP ಗಳು ಸೇವಾನಿರತರು ಮತ್ತೆ ಮತ್ತೊಬ್ರು ಬಂದು ಹೇಳಿ ಹೋದ್ರು, ಆಮೇಲೆ ಮಧ್ಯಾಹ್ನ ಇವ್ರಿಂದ ಕಾಲ್, ಅಲ್ಲ ಇವ್ರು ಕಾಲ್ ಮಾಡೋ ಸುಮ್ಮನೆ ಅವರಿಗೆ ಅಂತ ಕೇಳಿ ಕಾಲ್ ಮಾಡೋದು, ಆಯ್ತು ಅದು ಒಳ್ಳೇದಾಯ್ತು ನಂಗೆ, ಅಂದ್ರೆ ಅವರೇ ಕೊಡ್ಸ್ಕೊಳ್ಳಿ, ಅವರು ಪಂಚಾಯತ್ ಅಂದ್ರೆ ಮಾಜಿ ಅಧ್ಯಕ್ಷ ರವಿ ಕುಲಾಲ್ರಂದು ಅವ್ರೀಗ ನಂಗೆ ಕಾಲ್ ಮಾಡಿ ಹೇಳಿದ್ರಲ್ಲ, ಅವರೇ ಕೊಡ್ಸ್ಕೊಂಡು, ನಾನು ಅವಳಿಗೆ ಅವರು SP ಗೂ ಹೇಳಿದೆ, ಅಂದ್ರೆ ನೀವು ಅವರಿಗೆ ಯಾಕೆ ವಿಡಿಯೋ ತೋರಿಸ್ರಿ, ನಿಮ್ಮ ಮೇಲಧಿಕಾರಿಗಳಿಗೆ ತೋರಿಸಿ, ನಿಮ್ಗಿಂತ ಮೇಲಧಿಕಾರಿಗಳು ಯಾರು ಬೇಕಾದ್ರೆ ಬಂದರು, ಅದು ಅವರೇ ಹೇಳಿದ್ರು, ಅವ್ರು ರವಿ ಕುಲಾಲ್ ಹೇಳಿದ್ರು, ನಾವು ಕೊಡ್ಸ್ಕೊಳ್ತೇವೆ, ನೀನು ಏನು ಧರ್ಮಸ್ಥಳ ಬಗ್ಗೆ ಆ ಯೂಟ್ಯೂಬರ್ ಅವರೆಲ್ಲ ಕೌಚ್ ಮಲ್ಕೊಂಡಿರಿ, ಈಗ ಅದೆಲ್ಲ ಕೈದೈತಿ ಈಗ ಅಂತ ಹೇಳ್ರು, ಅದು ಯಾವ ಕಾರಣಕ್ಕೆ ಹೇಳ್ರು ನಂಗೆ ಗೊತ್ತಿಲ್ಲ. ನಾನು ನಾಳೆ ಸ್ಟೇಟಸ್ಸಿಗೆ ಹಾಕಿ ಬಿಡ್ತೆ ಫುಲ್, ಎಷ್ಟು ಯಾವುದೇ ವಿಡಿಯೋ ಬರಲಿ, ಇಷ್ಟು ದಿನ ಹಾಕಲಿಲ್ಲ, ನನ್ನ ಏನು ಒಂದು ಅವ್ರ ಮೇಡಮ್ನಿ ಮಾತ್ರ ಹಾಕ್ತಿದ್ದೆ, ಈಗ ಅದನ್ನು ನಾಳೆಯಿಂದ ಸ್ಟೇಟಸ್ಸಿಗೆ ಹಾಕಿ ಬಿಡ್ತೆ ಎಲ್ಲವೂ. ಮಾತನಾಡು ಮಂಜುನಾಥ, ಮಾತಾಡದಿದ್ದರೆ ನಾ ತಾಳಲಾರೆನು, ಮಾತನಾಡು ಮಂಜುನಾಥ ಅಂತೇಳಿ ನನಗೆ ಅಂದ್ರೆ ತಲೆಗೆ ಅಂದ್ರೆ ಮಾತನಾಡೋ ಮಂಜುನಾಥ ಅಂತಾನೆ ನಾವು ಅವ್ರನ್ನ ಇಲ್ಲಿ ಕಡೆ ಪೂಜೆ ಅದು ಇದೆಲ್ಲ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಏನೋ ಮಾತಾಡಿದೆ, ಸ್ವಲ್ಪ ಅದು ವಿಡಿಯೋ ಅಂದ್ರೆ ಯಾರೋ ಸ್ಟೇಟಸ್ ಹಾಕಿ ಸ್ವಲ್ಪ ಅಷ್ಟೇ. ನನ್ಗೆ ಅನ್ಸಿದ್ದೇನಂದ್ರೆ ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಭಯ, ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ, ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ಅಂತ ಜನ ಕೇಳುವ ಹಾಗೆ ಇತ್ತು ನನ್ಗನ್ಸಿದ್ದು. ಅಂದ್ರೆ ಆ ಸ್ಥಾನಕ್ಕೆ ನಾನೊಬ್ರಿಗೆ ಕಾಲ್ ಮಾಡಿ ಹೇಳಿ ಆಮೇಲೆ ನನ್ಗೆ ಅಂದ್ರೆ ನೋಡಿ ಹೀಗೆ ಮಾಡ್ತಾ ಇದ್ದಾರೆ, ನನಗೆ ಹೀಗೆ ತಲೆಗೆ ಬಂತು, ಅಂದ್ರೆ ಆಲೋಚನೆ ಹಂಗೆ ಬಂತಂತ ನಾನು ಹೇಳ್ದೆ ಅಷ್ಟೇ. ಅದೇ ಅಂದ್ರೆ ಹಿಂದೆ ನಾವು ಎಷ್ಟೋ ಒಂದಂದ್ರೆ ಒಂದು ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಬಳಸ್ಕೊಂಡು ಇದು ಕಲಾಶಾಲೆ ಹಿಡ್ಕೊಂಡು ಗಂಟೆಗಟ್ಲೆ ಕಾದು ಎಲ್ಲ ಅವರನ್ನೊಂದು ಮರ್ಯಾದೆ ಇತ್ತು. ಈಗ ಬಂದಿದ್ದೇ ಗೊತ್ತಾಗುದಿಲ್ಲ, ಹೋಗಿದ್ದೇ ಗೊತ್ತಾಗುದಿಲ್ಲ. ಅಂದ್ರೆ ಬಂದಿದ್ದು ಕೆಲವರು ಅಲ್ಲಿ ಕೂಡ ಒಂದು ಅವರಲ್ಲಿ ಸ್ಟೇಜಲ್ಲಿ ಸಭೆಯಲ್ಲೆಲ್ಲ ಮಾತಾಡುವಾಗ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಇವ್ರು ನೋಡಿ ಇವ್ರು ಈ ತರ ಎಲ್ಲ ಬರ್ತಾ ಇದ್ದಾರೆ, ಆದ್ರೆ ನಮ್ಮ ಬಡ್ಡಿ ಎಲ್ಲ ತಕೊಂಡು ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದು 35% ಆಗ್ಬಹುದೇನು ಅಂತೇಳಿ. ಹಾಗೆ ನಮ್ಮ ಊರಿನವ್ರೊಬ್ರೇ ಹೋಗಿದ್ರಲ್ಲಿ, ಅವ್ರ ಎಂತ ವಿಷಯ ಅಂತಾರೆ ಅವರು, ಅಲ್ಲ ಬಡ್ಡಿ ತಕೊಂಡ್ರೆ ಸ್ವಲ್ಪ ಅಲ್ಲ ಲೆಕ್ಕ ಹಾಕೋಕೋರ್ 35% ಆತ ಅನ್ಕೊಂಡು ಹೇಳ್ತಿದ್ರು ಅವ್ರು. ಹಂಗೆ ಹೇಳ್ತಾ ಇದ್ರು. ಅಂದ್ರೆ ಅಂದ್ರೆ ಎಂತಕ್ಕೆ ಇವ್ರಿಗೆ ಇಷ್ಟೆಲ್ಲ ಮರ್ಯಾದೆಯಿಂದ ಬದುಕುವಂತವ್ರು ಯಾಕೆ ನಮ್ಮ ಒಂದು ಬಡವರ ಒಂದು 10 ರೂಪಾಯಿಯನ್ನು ತಗೊಂಡು ಹೋಗಿ ಎಲ್ಲ ಇವ್ರು ವ್ಯವಹಾರ ಯಾಕೆ ಮಾಡ್ಬೇಕು ಅಂತೇಳಿ ಎಲ್ಲ ಜನರದ್ದು ಒಂದು ಇದಾದ್ರೂ ಇಲ್ಲಿ ಮಾತಾಡ್ತಾ ಇಲ್ಲ, ಯಾಕೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮಾತಾಡದಿದ್ದಾಗೆ ಏನೋ ಏನಾದ್ರೂ ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ನನಗೆ ನಿಜ ನೀವು ನೋಡಿ ಅಣ್ಣ ಅಕ್ಕ ಇಲ್ಲಿ ಈಗ ಅವ್ರು ಇಂಥವ್ರು ಈಗ ಅಷ್ಟು ರಾಜರೋಷವಾಗಿ ಹಾಕ್ತಾ ಇದ್ದಾರೆ ಒಬ್ಬರ ಬಗ್ಗೆ. ಈಗ ಈ ರಾಘು ಶೆಟ್ರ ಬಗ್ಗೆ ನಾನು ಏನಾದ್ರೂ ಇನ್ನೊಬ್ರ ಬಗ್ಗೆ ದೂರ್ಬೇಕಾರೆ ಅವ್ರು ನಿಜವಾಗಿ ತಪ್ಪು ಮಾಡಿದ್ರೆ ಇಲ್ಲ, ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ನಾನು ನೇರವಾಗಿ ಯಾರ ಹತ್ರ ಹೇಳಿದ್ದೆ ನಾವು 3 ಜನನು ಕರೆದು ಮಾತಾಡಿ, ಇಲ್ಲ ಅವ್ರು ತಪ್ಪಿದ್ರೆ ಅವ್ರು ಮಾತಾಡುದಿಲ್ಲ. ಈಗ ಅವ್ರು ಮಾಡ್ತಾ ಇರೋದು ಅದನ್ನೇ. ನಾವು ಯಾವಾಗ ಒಂದು ಅದೇ ಹೇಳೋದಿಲ್ಲ,
LH ಮಂಜುನಾಥ್ ಅವ್ರು ಕೇಳ್ಬೇಕು. ಅವರು ಮಾತು ಬಿಡ ಮಂಜುನಾಥ ಕಾಸಿಗೆ ಬಿದ್ದವ ತಿಮ್ಮಪ್ಪ ಅಂತೇಳಿ. ನಮ್ಗೆ ಯಾವ್ದು ಜೀವನ್ ಮಧುರದಲ್ಲಿ ಕೊಟ್ಟಿದ್ದು 15,000, 1,000 ಕಟ್ಟಿದ್ರೆ 15 ವರ್ಷಕ್ಕೆ 15,000 ಆಗ್ತದೆ. 15,000 ಸಿಗ್ಲೇ ಇಲ್ಲ. ಹಿಂಗ್ಸರೆಲ್ಲ ನಂಗಷ್ಟು ಸಿಕ್ಕತ್, ನಾನು ಅದ್ ತಕಣಕ್ ಇದ್ ತಕಣಕ್ ಅಂತೆಲ್ಲ ಆಲೋಚನೆ ಹಿಂಗ್ಸರು. ಇಲ್ಲ ಏನು ಇಲ್ಲ, ಎಲ್ಲ ಉಡುಪಿಗೆ 2 ಸಲ ಹೋದ್ರೆ ಬಂದ್ರು. ಅದು ಮತ್ತೆ ಜನಗಳು ಹಾಗೆ, ನಾವು ಇಲ್ಲಿ ಸಂಘದಲ್ಲಿ ಬಂದ್ರೆ ಏನೇನು ಮಾಡಿಸ್ಕೊಂಡು ಹೋದವ್ರು ಅದನ್ನ ಧರ್ಮಸ್ಥಳ ಆಫೀಸಿಗೆ ಕೊಟ್ರು. LIC ಆಫೀಸ್ ಇವ್ರಲ್ಲ ಈ ಗಲಾಟೆ ಮಾಡ್ರು. ಇವ್ರು ಇಲ್ಲಿ ಅದಂದ್ರೆ ಧರ್ಮಸ್ಥಳ ಆಫೀಸಿಗೆ ಹೋಗಿ ಗಲಾಟೆ ಮಾಡಿದ್ರೆ ಸ್ವಲ್ಪ ಏನಾದ್ರು ಆಗುತ್ತಿತ್ತೇನೋ. ಆದ್ರೆ ಅದು ಆಮೇಲೆಲ್ಲ ಅರ್ಧಂಬರ್ಧ ದುಡ್ಡೆಲ್ಲ ಸಿಕ್ಕಿ ಬಿಡ್ತು ಅಷ್ಟೇ.